ಮುಂಬೈಯ ಪ್ರತಿಷ್ಠಿತ ಸಂಘಟನೆಗಳಲ್ಲಿ ಒಂದಾದ ಬಂಟರ ಸಂಘದ ಮೀರಾಡಹಣು ಪ್ರಾದೇಶಿಕ ಸಮಿತಿಯ ದಶಮಾನೋತ್ಸವವು ನವೆಂಬರ್ 24ರಂದು ಅದ್ಧೂರಿಯಾಗಿ ನಡೆಯಿತು. ಮಹಾನಗರದ ಪ್ರತಿಷ್ಠಿತ ಸಂಸ್ಥೆ ಬಂಟರ ಸಂಘದ ವಸೈ ಡಹಾನು ಪ್ರಾದೇಶಿಕ ಸಮಿತಿಗೆ ಈಗ 10ರ ಸಂಭ್ರಮ. ಬಂಟ ಬಾಂಧವರ ಜೊತೆಗೂಡಿ ಈ ಸಂಭ್ರಮವನ್ನು ಹಂಚಿಕೊಳ್ಳುವರೆ ನವೆಂಬರ್ 24ರ ರವಿವಾರದಂದು ವಸೈ ಪೂರ್ವದ ಗ್ರ್ಯಾಂಡ್ ರೆಸಿಡೆನ್ಸಿ ಹೋಟೆಲ್ ಉಡುಪಿ ಕೃಷ್ಣ ಇದರ ವಿಶಾಲ ಮೈದಾನದಲ್ಲಿ ವಿಜೃಂಭಣೆಯಿಂದ ಸಮಾರಂಭ ನಡೆಯಿತು. ವಸೈ ಡಹಾನು ಪ್ರಾದೇಶಿಕ ಸಮಿತಿಯ ಸಂಚಾಲಕರಾದ ಶಶಿಧರ್ ಕೆ ಶೆಟ್ಟಿ ಅವರ ಸಾರಥ್ಯದಲ್ಲಿ ಮತ್ತು ಎಲ್ಲ ಪದಾಧಿಕಾರಿಗಳ ಮುತುವರ್ಜಿಯಲ್ಲಿ ಪದ್ಮಾವತಿ ಶೆಟ್ಟಿ ಗುರ್ಮೆ ವೇದಿಕೆಯಲ್ಲಿ ದಿನವಿಡೀ ನಡೆದ ಸಮಾರಂಭದಲ್ಲಿ ಬೆಳಿಗ್ಗೆ ಶ್ರೀ ಸತ್ಯನಾರಾಯಣ ಕಥಾಪಾರಾಯಣ ನಡೆಯಿತು. ಪ್ರಾದೇಶಿಕ ಸಮಿತಿಯ ಕಾರ್ಯಾಧ್ಯಕ್ಷ ಜಯಂತ್ ಪಕ್ಕಳ ದಂಪತಿ ಪೂಜಾ ಯಜಮಾನಿಕೆ ವಹಿಸಿದ್ದರು. ದೇವತಾ ಕಾರ್ಯದ ಬಳಿಕ ಉದ್ಘಾಟನಾ ಸಮಾರಂಭ ನಡೆಯಿತು. ಬಂಟರ ಸಂಘದ ಅಧ್ಯಕ್ಷರಾದ ಪದ್ಮನಾಭ ಎಸ್ ಪಯ್ಯಾಡೆ ಅವರ ಅಧ್ಯಕ್ಷತೆಯಲ್ಲಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಅಧ್ಯಕ್ಷ ಐಕಳ್ ಹರೀಶ್ ಶೆಟ್ಟಿ ಸಮಾರಂಭವನ್ನು ಉದ್ಘಾಟಿಸಿದರು. ಈ ರೀಜನಲ್ ಅಧ್ಯಕ್ಷ ಪುನಃ ಈ ರೀಜನಲ್ ಓಪನ್ ಮಾಡಿದೆ. ಈ ರೀಜನಲ್ ಮಲ್ಪರನೇ ಸಾಧ್ಯ ಚಿಂತಿನ ಪರಿಸ್ಥಿತಿ ಇತ್ತು. ಅದಾಗ ಒಂದು ಅಟ್ಮಾಸ್ಫಿಯರ್ ಬೇಕಾಯ್ತು. ಹೊಸದಾದ ರೀಜನಲ್ ಚಾಲ್ ಮಲ್ಪರ ಗುಜಾಲಿ ಅಂದಾಗಲು ಮುಂಬೈ 50 ಗಾಡಿ ಜನ ಬರ್ತದೆ. ಈ ರೀಜನಲ್ ಚಾಲ್ ಮಾಡ್ತದೆ. ಇನ್ನು 10 ವರ್ಷಗಳು ಈ ದಿವಸದ ಒಂದು ಸಂತ ನಮ್ಮ ಗ್ರಾಮೀಣ ಪ್ರದೇಶಗಳು ನಮ್ಮ ಸಮಾಜದ ಬಂಗಾಳಿನ ಕಲೆಗೆ ಸಹಾಯ ಮಾಡ್ತದೆ. ಬೇರೆ ಸಮಾಜದ ಪ್ರೀತಿನ ಬೆಳೆಸಿದಾಗ ಇನ್ನು ಈತು ಒಂದು ಪುರ್ಣದ ಕಾರ್ಯಕ್ರಮ ಮಾಡ್ತಂದಿಲ್ಲದೆ ನೆಟ್ಟಿಗೆ ಮಾತ ಈ ಒಂದು ರೀಜನಲ್ದ ಮಾತ ಪದಾಧಿಕಾರಿಗಳಿಗೆಲ್ಲ ಅಭಿನಂದನೆ ಸಲ್ಲಿಸ. ಸಮಿತಿಯ ಕಾರ್ಯಾಧ್ಯಕ್ಷ ಜಯಂತ್ ಪಕ್ಕಳ ಸ್ವಾಗತ ಬಯಸಿದರು. ನಮ್ಮ ಆಡಂಬರ ಕೊಡದು ಮೂಲ ಸೋಷಿಯಲ್ ಸಮಾಜಕ್ಕೆ ಸೇವೆ ಮಲ್ಪನಾಗ್ತದೆ. ನಾವು ಮಲ್ಪನ ಸಮಾಜ ಸೇವೆ ಜನಗಳಿಗೆ ಮುಟ್ಟೋದು ಪಂಪನ ಮುಖ್ಯ ಉದ್ದೇಶ ನಮ್ಮ ಪಂಡದು. ಎನ್ನ ಟರ್ಮಡು ಆಯ್ನಾತ್ ಹೆಚ್ಚಿನ ಮೆಂಬರ್ಶಿಪ್ ಲೆಕ್ಕಲು ಮಂದು ಕಲಿಪ ಸುಮಾರು 3 ಗೋಲ್ಡು ಎನ್ನ ಟರ್ಮಡು ಬರ್ತದೆ. ಬೇರೆ ಬೇರೆ ರೀತಿಯ ಸ್ಪೋರ್ಟ್ಸ್ದ ಪೂರ ಎಂಕಲ್ ಟೀಮ್ಗ ಕಬಡ್ಡಿ ಟೀಮು, ಕ್ರಿಕೆಟ್ ಟೀಮು, ಫುಟ್ಬಾಲ್ ಟೀಮು ನೆಟ್ ಪೂರ ಎಂಕಲ್ ಮುಂಬೈದ ಟೀಮ್ಗಾಗಲಿ ಪೂರ ಸರಿಸಮಾನವಾದ ಕೆಲಸ ಮಾಡ್ತದ. ಅದರೊಟ್ಟಿಗೆ ಸ್ಪರ್ಧೆಗೆ ಎಂಕಲ್ಲ ಭಾಗವಹಿಸದೆ ಎಂಕಲ್ಲ ಚಾಂಪಿಯನ್ ಮಾಡಿದ ರೋಹಿಪತ್ತು ಕೊಡ್ತಿತ್ತ. ಮತ್ತು ಒಟ್ಟಿಗೆ ಪಾಲ್ಗಾರ ಬಯಸರಡೆ ಎಂಕಲ್ ಸರಿಯಾಗಿ ಮೆಂಬರ್ನಾಗಲು ಚಿಕ್ಕೊಂಡಿದ್ದೇನೆ. ಎನ್ನ ಟರ್ಮಳು ಅವಳ ಸಂಘಟನೆ ಸರಿಯಾಗಿ ನಡೆಯುತ್ತದೆ. ಮುಖ್ಯ ಅತಿಥಿಗಳಾಗಿ ಜಾಗತಿಕ ಬಂಟರ ಸಂಘಗಳ ಒಕ್ಕೂಟದ ಉಪಾಧ್ಯಕ್ಷ ಕರ್ನಿರೆ ವಿಶ್ವನಾಥ್ ಶೆಟ್ಟಿ, ಸಾಯಿ ಪ್ಯಾಲೇಸ್ ಹೋಟೆಲ್ ಇದರ ಸಿಎಂಡಿ ರವಿ ಶೆಟ್ಟಿ, ಬಂಟರ ಸಂಘದ ಶಿಕ್ಷಣ ಮತ್ತು ಸಮಾಜ ಕಲ್ಯಾಣ ಸಮಿತಿಯ ಕಾರ್ಯಾಧ್ಯಕ್ಷ ಉಳುತೂರು ಮೋಹನ್ದಾಸ್ ಶೆಟ್ಟಿ, ಜವಾಬ್ನ ಅಧ್ಯಕ್ಷ ಸಿಎಆರ್ ಶೆಟ್ಟಿ, ಮುಲುಂಡ್ ಬಂಡ್ಸ್ನ ಅಧ್ಯಕ್ಷ ವಸಂತ್ ಶೆಟ್ಟಿ ಪಲಿಮಾರು, ಉದ್ಯಮಿಗಳಾದ ಅಶೋಕ್ ಶೆಟ್ಟಿ ಪೆರ್ಮುದೆ ಮತ್ತು ಅಶೋಕ್ ಶೆಟ್ಟಿ ಕಿನ್ನಿಗೋಳಿ ಸಮಿತಿಯ ಗೌರವ ಸ್ವೀಕರಿಸಿ ಮಾತನಾಡಿದರು. ಈ ಸುಸಂದರ್ಭದಲ್ಲಿ ಬೋಯ್ಸರ್ನ ಹೋಟೆಲ್ ಉದ್ಯಮಿ ರಘುರಾಮ್ ರೈ, ಬಂಟರ ವಾಣಿ ಮಾಸಿಕದ ಸಂಪಾದಕ ಪ್ರೇಮ್ನಾಥ್ ಶೆಟ್ಟಿ ಮುಂಡ್ಕೂರು, ಬಂಟರ ಸಂಘದ ಮಹಿಳಾ ವಿಭಾಗದ ಮಾಜಿ ಕಾರ್ಯಾಧ್ಯಕ್ಷೆ ಲತಾ ಜೈರಾಮ್ ಶೆಟ್ಟಿ ಅವರನ್ನು ಆತ್ಮೀಯವಾಗಿ ಸನ್ಮಾನಿಸಲಾಯಿತು. ಪದ್ಮನಾಭ ಪಯ್ಯಾಡೆ ಅಧ್ಯಕ್ಷೀಯ ಭಾಷಣಗೈದರು. ನಮ್ಮ ಸಮಾಜ, ನಮ್ಮ ಒಂದು ಪರಿಶ್ರಮದ ಸಮಾಜ, ನಮ್ಮ ಕೈಟ್ಟು ಬತ್ತಿನ ಕೆಲಸವನ್ನು ನಮಗೆ ಏರ್ಪಡ ಕೊಡಬಹುದು. ಇನ್ನು ಬೇರೆ ಉದ್ಯೋಗ ಕೊಡ್ಬೋದು, ಬೇರೆ ಕೆಲಸ ಮಾಡ್ಬೋದು. ಇನ್ನು ಒಂದು ಸುಸಜ್ಜಿತವಾದ ಸಂಘಟನೆ ನಾವು ಬನ್ಸಂಘದ ಮೂಲಕ ಆತನ ಬಂದ ನಂಗೆ ಮಾತಾಡ ಸಮಾಜ ನಂಗೆ ಇವರು. ಇನ್ನು ನಮ್ಮ ಬನ್ ಸಮಾಜ ಒಂದು ಕೋಟ್ಯಾದ ಪತಿ ರ್ಯಾಲಿ ಮುಂದಾಯಿತು. ನೆತ್ತ ಮೂಲಕ ಬೇರೆ ಸಂಘಟನೆಯನ್ನು ವರ್ಮ ರೀಜನ್ ಮಾಡ್ತಾರೆ ಕಾರಣದಿಂದ ನಾವು ನ್ಯಾಯಪಂಡ ನಂಗೆ ಬೊಮ್ಮಾಯಿಗೆ ವಿಜಯದ ಸೇರ್ಬೋದು. ನಂಗೆ ನಮ್ಮ ಸಂಘದ ಜನಪದ ಸಂಘಟನೆ ವರ್ಗ ಬಂಗೊಂಡು ಅದಕ್ಕೆ ಬಾಬುಗಳನ್ನ ಐಡೆಂಟಿಫೈ ಮಾಡ್ಕೊಂಡು ಬಂಗೊಂಡು ಅಗ್ಲೇ ಕೊಟ್ಟಿನ ಸವಲತ್ತನ್ನು ಅಗ್ಲೇ ಕೊಡುವಂಥ ಎಜುಕೇಷನ್ ಆರ್ಡ್, ಮದುವೆ ಆರ್ಡ್, ಪ್ರತಿಯೊಂದು ಕಷ್ಟಗಳ
ನಮ್ಮ ಭಾಗ್ಯವಾಡು ಬಂದ ನಮ್ಮೆಲ್ಲ ಉದ್ದೇಶ ಇದು ಧರ್ಮ ರೀಜನ್ ನಮ್ಮ ಬಂಟರ ಸಂಘದ ಪದಾಧಿಕಾರಿಗಳಾದ ಚಂದ್ರಹಾಸ್ ಕೆ ಶೆಟ್ಟಿ, ಪ್ರವೀಣ್ ಭೋಜ್ ಶೆಟ್ಟಿ, ಮಹೇಶ್ ಎಸ್ ಶೆಟ್ಟಿ, ಗುಣಪಾಲ್ ಶೆಟ್ಟಿ ಐಕಳ, ಡಾಕ್ಟರ್ ಪ್ರಭಾಕರ್ ಶೆಟ್ಟಿ, ಮಹಿಳಾ ವಿಭಾಗದ ಕಾರ್ಯಾಧ್ಯಕ್ಷೆ ರಂಜಿನಿ ಎಸ್ ಹೆಗಡೆ ವೇದಿಕೆಯಲ್ಲಿದ್ದರು. ವಸೈ ಡಹಾಣು ಪ್ರಾದೇಶಿಕ ಸಮಿತಿಯ ಪದಾಧಿಕಾರಿಗಳನ್ನು, ಇತರ ಸಮಿತಿಗಳ ಪದಾಧಿಕಾರಿಗಳನ್ನು ಗೌರವಿಸಲಾಯಿತು. ಸಂಘಟಕ ಕರ್ನೂರು ಮೋಹನ್ ರಾಯ್ ಮತ್ತು ದಶಮಾನೋತ್ಸವ ಸಮಿತಿಯ ಕಾರ್ಯದರ್ಶಿ ವಿಜಯ ಶೆಟ್ಟಿ ಕುತ್ತೆತ್ತೂರು ಕಾರ್ಯಕ್ರಮ ನಿರೂಪಿಸಿದರು. ಪಟ್ಲಗುತ್ತು ಸತೀಶ್ ಶೆಟ್ಟಿ ಅವರ ನಿರ್ದೇಶನದಲ್ಲಿ ಯಕ್ಷಗಾನ ನಾಟ್ಯ ಹಾಸ್ಯ ವೈಭವ ಕಾರ್ಯಕ್ರಮ ನಡೆಯಿತು. ವಸೈ ಡಹಾನು ಪ್ರಾದೇಶಿಕ ಸಮಿತಿಯ ದಶ ಸಂಭ್ರಮದ ಉದ್ಘಾಟನಾ ಸಮಾರಂಭದಲ್ಲಿ ಬಂಟರ ಸಮಾಜದ ಗಣ್ಯಾಧಿಗಣ್ಯರ ಮತ್ತು ಬಂಟ ಬಾಂಧವರ ಉಪಸ್ಥಿತಿಯು ಸಮಾರಂಭಕ್ಕೆ ವಿಶೇಷ ಮೆರುಗು ನೀಡಿತು. ಯೋಗೇಶ್ ಹೊಸಬೆಟ್ಟು ಜೊತೆ ಪ್ರಸಾದ್, ಮುಂಬೈ ನ್ಯೂಸ್.